ನಮಸ್ಕಾರ ವೀಕ್ಷಕರೇ, ನಾನು ಪವನ್ ಕಾಜಿಮಡ್ಕ. ಏನು ಕೋವಿಡ್-19 ಒಂದನೇ ಅಲೆ ಆಯಿತು, ಎರಡನೇ ಅಲೆ ಆಯಿತು, ಎಲ್ಲವೂ ಸರಿ ಆಯಿತು. ಈಗ ಮತ್ತೆ ಶಾಲೆಗಳು ಆರಂಭವಾಗಿರುವುದು, ಚಿಣ್ಣರ ಕಲರವ ಎಲ್ಲ ಶಾಲೆಗಳಲ್ಲಿ ಆರಂಭವಾಗಿರುವಂಥದ್ದು. ನಾವು ಇವತ್ತು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಂಜಿಮೊಗೆರ್ನಲ್ಲಿದ್ದೇವೆ. ಇಲ್ಲಿ ಮಕ್ಕಳ ಕಲರವ ಮತ್ತೆ ಆಗಿರುವಂಥದ್ದು. ಏನು 2-3 ವರ್ಷಗಳಿಂದ ಕೋವಿಡ್-19 ಅಥವಾ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಮಟ್ಟಿನಲ್ಲಿ ಮಕ್ಕಳು ಮನೆಯಲ್ಲೇ ಇದ್ದಿರುವಂಥದ್ದು, ಶಾಲೆಗಳು ಏನು ಮುಚ್ಚಲ್ಪಟ್ಟಿರುವುದು. ಈಗ ಮತ್ತೆ ಶಾಲೆಗಳು ತೆರೆದಿರುವಂಥದ್ದು. ಶಾಲೆಯಲ್ಲಿ ಮಕ್ಕಳೆಲ್ಲ ಒಂದು ಸಂತೋಷದಿಂದ, ಒಂದು ಸಂಭ್ರಮದಿಂದ ಇಲ್ಲಿ ಶಾಲೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಸೊ ಮನೆಯಲ್ಲಿ ಯಾವನ್ನೆಲ್ಲ ಮಾಡಿದ್ರಿ, ಮನೆಯಲ್ಲಿ ಯಾವ ರೀತಿ ನೀವು ಆಟ ಆಡಿದ್ರಿ, ಅಥವಾ ಈ ಶಾಲೆ ಚಂದವ ಅಥವಾ ಮನೆಯಲ್ಲಿ ಚಂದವ, ಅಮ್ಮ ಏನು ಹೇಳಿಕೊಟ್ರು ಮನೆಯಲ್ಲಿ, ಶಾಲೆಯಲ್ಲಿ ಈಗ ಅಧ್ಯಾಪಕರು ಏನು ಹೇಳಿಕೊಟ್ರು, ಇದನ್ನೆಲ್ಲ ನಾವು ಕೇಳೋಣ, ಅವರ ಬಾಯಲ್ಲೇ ಕೇಳೋಣ. ಅವರು ಏನು ಹೇಳ್ತಾರೆ, ಮತ್ತೆ ಶಾಲೆ ಆರಂಭವಾಗಿರುವ ಖುಷಿ ಅವರಲ್ಲಿ ಯಾವ ರೀತಿ ಇದೆ ಅಂತ ಕೇಳೋಣ, ಬನ್ನಿ. ನಿನ್ನ ಹೆಸರು? ರೂಪನಾ? ಈಗ ನೀವು ವಾಪಸ್ ಶಾಲೆ ಸ್ಟಾರ್ಟ್ ಆಗಿದೆ, ಖುಷಿ ಆಗ್ತಾ ಉಂಟಾ? ಮನೆಯಲ್ಲಿ ಎಂತ ಮಾಡ್ತಿದ್ದ ನೀವು? ಊಟ ಮಾತ್ರ ಮಾಡುದ? ಆಟ ಆಡಿದ ರಜೆಯಲ್ಲಿ? ಮನೆಯಲ್ಲಿ ಅಮ್ಮ ಪಾಪನ ಜೋರ? ಮನೆಯಲ್ಲಿ ಇಬ್ಬರು ಜೋರ. ಯಾರೆಲ್ಲ? ಅಪ್ಪ ಅಮ್ಮ ಜೋರ? ಸರಿ ಬಿಟ್ಟಿದಾರ ಅಂತ ರಜೆಯಲ್ಲಿ ಎಲ್ಲ? ಪೆಟ್ಟು ಕೊಟ್ಟಿದ್ದಾರೆ ನಿಮಗೆ ರಜೆಯಲ್ಲಿ? ನೀವು ಉಪದ್ರ ಮಾಡ್ತೀಯಾ? ಮತ್ತೆ ನೀವು ರಜೆಯಲ್ಲಿ ಎಂತ ಮಾಡಿದ್ದು? ಆಟ ಆಡಿದಮ್ಮ ರಜೆಯಲ್ಲಿ? ಯಾರೊಟ್ಟಿಗೆ ಆಟ ಆಡೋದು ರಜೆಯಲ್ಲಿ? ನಾವೆಲ್ಲ ಸ್ವಾತಿ, ದೀಪ, ನಾನು. ನಿಮ್ಮದೆಲ್ಲ ಹತ್ರ ಮನೆಯ? ಈಗ ಶಾಲೆಯಲ್ಲಿ ಖುಷಿಯಾಗಿದೆ ನಿಮಗೆ? ಎಂತ ಮಾಡೋದು ಈಗ ಶಾಲೆಯಲ್ಲಿ? ಎಂತ ಮಾಡೋದು? ಓದುದು ಬರೀದೆ ಈಗ? ಹೌದಾ? ಎಷ್ಟೊತ್ತಿಗೆ ನೀನು ಎಲ್ಲಿ ಮನೆಯಲ್ಲಿ ನಿಂದು? ನಿಂದೆ ಇಲ್ಲೇ ಹತ್ರನಾ? ನಿನ್ನ ಹೆಸರು? ಎಂತ ಮಾಡೋದು ಮನೆಯಲ್ಲಿ ಎಂತ ಮಾಡಿದ್ದು ಶಿವನ? ನಾವು ಮನೆಯಲ್ಲಿ ಊಟ ಮಾಡಿ ಬಂದದ್ದು. ರಜೆಯಲ್ಲೆಲ್ಲ ಎಂತ ಮಾಡಿದ್ದು? ಸುಮಾರು ದಿನ ರಜೆ ಇತ್ತಲ್ಲ, ಶಾಲೆ ಇರಲಿಲ್ಲ. ಎಂತ ಮಾಡಿದ್ದು ರಜೆಯಲ್ಲೆಲ್ಲ? ರಜೆ ಸುಮಾರು ದಿನ ರಜೆ ಇತ್ತಲ್ಲ? ಹೌದು. ಎಂತ ಮಾಡಿದ್ದು ಅದರಲ್ಲಿ? ನಮ್ಮ ಮನೆಯಲ್ಲಿ ಕುತ್ಕೊಳ್ಳಿದೆ. ಎಂತ ಮಾಡುದು ಮನೆ ಕೂತ್ಕೊಂಡು? ಆಟ ಆಡಿದ್ದು. ಯಾರು ಒಬ್ಬನೇ ಆಟ ಆಡಿದ್ದು? ಯಾರು ಆಟ ಆಡಲಿಕ್ಕೆ ಜನ ಇದ್ರು ನಿಮಗೆ? ಫ್ರೆಂಡ್ಸ್ ಇದ್ದರು. ಯಾರೆಲ್ಲ ಫ್ರೆಂಡ್ಸ್ ನಿಮಗೆ? ನನ್ನ ಫ್ರೆಂಡ್ಸ್. ಹತ್ರ ಮನೆಯವರ? ಮನೆಯಲ್ಲಿ ನಿಮಗೆ? ನಮ್ಮದು ಯೂನಿವರ್ಸಿಟಿ ಕಾಲೇಜಲ್ಲಿ ಇಲ್ಲಿ ಹತ್ರ. ಮತ್ತೆ ಇಲ್ಲಿ ಶಾಲೆಯಲ್ಲಿ ಚಂದನ ಅಲ್ಲ ಮನೆಯಲ್ಲಿ ಚಂದನ? ಇಲ್ಲಿ ಚಂದನ. ಇಲ್ಲಿ ಎಂತಕ್ಕೆ ಚಂದ ನಿಮಗೆ? ಇಲ್ಲಿ ಎಂತಕ್ಕೆ ಚಂದ? ಇಲ್ಲಿ ಚಂದ. ಸಮರ್ಥ. ಎಂತ ಮಾಡಿದ್ರು ರಜೆಯಲ್ಲಿ? ಸಮರ್ಥ ಟಿವಿ ನೋಡೋದು, ಆಟ ಆಡೋದು. ಟಿವಿ ನೋಡೋದು, ಆಟ ಆಡೋದ? ಮನೆಯಲ್ಲಿ ಅಮ್ಮ ಪಾಪನ ಅಪ್ಪ ಪಾಪನ? ಅಮ್ಮ ಪಾಪನ. ಮತ್ತೆ ಇಲ್ಲಿ ಶಾಲೆಯಲ್ಲಿ ಚಂದ ಆಗೋದು ಮನೆಯಲ್ಲಿ? ಶಾಲೆ. ಮುಖ್ಯೋಪಾಧ್ಯಾಯನ ಚಂದ್ರವತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಕೇಳೋಣ ಯಾವ ರೀತಿಯ ಖುಷಿ, ಯಾವ ರೀತಿಯ ಸಂಭ್ರಮ ಶಾಲೆಯಲ್ಲಿ ಮನೆ ಮಾಡಿದೆ. ಯಾಕಂದರೆ ನಿನ್ನೆಯಿಂದ ವಿದ್ಯಾರ್ಥಿಗಳು ಅಂದರೆ ಪುಟ್ಟ ಪುಟಾಣಿಗಳು ಬರಲಿಕ್ಕೆ ಆರಂಭವಾಗಿರುವಂಥ ಸುಮಾರು ಸಮಯದ ನಂತರ ಕೋವಿಡ್ ಒಂದನೇ ಅಲೆ ಎರಡನೇ ಅಲೆ ಎಲ್ಲ ಸರಿಯಾಗಿ ಲಾಕ್ಡೌನ್ ಎಲ್ಲ ಸರಿಯಾದ ನಂತರ ಮತ್ತೆ ಮಕ್ಕಳು ಶಾಲೆಗೆ ಬಂದಿರುವಂಥದ್ದು. ಯಾವ ರೀತಿಯ ಖುಷಿ ಅವರಲ್ಲಿದೆ ಅಂತ ಕೇಳೋಣ, ಒಂದು ಬನ್ನಿ. ಈಗ ಸುಮಾರು ಟೈಮ್ ಆಯಿತು, ಅಂದರೆ ಎಲ್ಲ ರಜೆ ಎಲ್ಲ ಆಯಿತು, ಮಕ್ಕಳು ಮತ್ತೆ ಶಾಲೆಗೆ ಬಂದಿದ್ದಾರೆ. ಯಾವ ರೀತಿ ಖುಷಿ ಆಗ್ತಿದೆ ನಿಮಗೆ? ನಮ್ಮಲ್ಲಿ ಸಾಧಾರಣ 1.5 ವರ್ಷ ತನಕ ಮಕ್ಕಳು ಬರಲಿಲ್ಲ, ಆದರೆ ವಿದ್ಯಾಗಮ ಎಲ್ಲ ನಾವು ಮಾಡಿದ್ದೇವೆ ನಾವು. ಆದರೆ ಇಲ್ಲಿ ಈಗ ನಮಗೆ ಫಸ್ಟಿಗೆ ಈಗ ನಮಗೆ 6ನೇ ಮತ್ತು 7ನೇ ತರಗತಿಗೆ ನಾವು ಕ್ಲಾಸ್ ಎಲ್ಲ ಮಾಡಿದ್ದೇವೆ. ಆದರೆ 1ರಿಂದ 5ನೇ ತರಗತಿ ಮೊನ್ನೆ 26ನೇ ತಾರೀಕಿಂದ ಸ್ಟಾರ್ಟ್ ಆಯಿತು. ಆದ್ದರಿಂದ ನಮಗೆ ಬಹಳ ಖುಷಿ ಆಗ್ತಾ ಉಂಟು. ನಮಗೆ 25ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಹಾಗಾಗಿ ಭಾರಿ ಖುಷಿ ಆಗ್ತಾ ಉಂಟು. ಅಂದರೆ ಮಕ್ಕಳ ಮುಖವೇ ನಾವು ನೋಡೋದ ಹಾಗೆ ಇತ್ತು ನಮಗೆ. ಈಗ ಎಲ್ಲ ಮಕ್ಕಳು ಮತ್ತೆ ಸಹ ನಮಗೆ ಇಲ್ಲಿಗ ನಮ್ಮ ಶಾಲೆಯನ್ನು ನಮ್ಮ MLA ಆದಂಥ ಶಾಸಕರಾದಂತಹ ಭರತ್ ಶೆಟ್ಟಿಯವರು ದತ್ತು ತಗೊಂಡಿದ್ದಾರೆ. ಅವರ ಮುತುವರ್ಜಿಯಿಂದ ನಮ್ಮ ಶಾಲೆಯಲ್ಲಿ ಈಗ 1ನೇ ಮತ್ತು 2ನೇ ತರಗತಿಗೆ ಇಂಗ್ಲೀಷ್ ತರಗತಿಗಳು ಕೂಡ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ನಮ್ಮಲ್ಲಿ ಈಗ ಇಂಗ್ಲೀಷ್ ತರಗತಿಗಳು ಸ್ಟಾರ್ಟ್ ಆಗಿ ಹೆಚ್ಚಿನ ಮಕ್ಕಳು ಇಲ್ಲಿಗೆ ಬರ್ತಾ ಇದ್ದಾರೆ ಸರ್. ಈಗ ಈ ಸಲ ಆಫ್ಟರ್ ಕೋವಿಡ್ ಅಂದರೆ ಈ ಎಲ್ಲ ರಜೆಯ ನಂತರ ಯಾವ ರೀತಿ ಅಡ್ಮಿಷನ್ ಯಾವ ರೀತಿ ಇದೆ? ಅಡ್ಮಿಷನ್ ಭಾಳ ಉತ್ತಮವಾಗಿ ಆಗ್ತಾ ಉಂಟು. ಎಲ್ಲರೂ ಈಗ ಬೇರೆ ಬೇರೆ ಕಡೆಯಿಂದ, ಬೇರೆ ದೂರದ ಕಡೆಯಿಂದ, ಅಂದರೆ ನಮ್ಮ ಮಳವೂರು ಮತ್ತು ಮರವೂರು ಮತ್ತು ಬಜ್ಪೆಯಿಂದ ಸಹ ಕೆಲವು ಮಕ್ಕಳನ್ನು ಇಲ್ಲಿಗೆ ಹಾಕಿದ್ದಾರೆ. ಕೆಲವರೆಲ್ಲ ಅಂದರೆ ಇಲ್ಲಿ ಅಜ್ಜಿ ಮನೆಯಲ್ಲಿ ಇಲ್ಲಿ ಎಲ್ಲ ಕೂತ್ಕೊಳಿಸಿ ಮಕ್ಕಳನ್ನು ಇದೇ ಶಾಲೆಗೆ ಕಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಶಾಲೆಯಲ್ಲೆಲ್ಲ ಡೊನೇಷನ್ ಎಲ್ಲ ಕಟ್ಟಲಿಕ್ಕೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ನಮ್ಮ ಶಾಲೆಯನ್ನೇ ಆಯ್ಕೆ ಮಾಡಿದ್ದಾರೆ. ಆದರೆ ಇದಕ್ಕಿಂತ ಮೊದಲು ನಮ್ಮ STMC ಅವರು ಕೂಡ ಫಸ್ಟಿಗೆಲ್ಲ ಇದು ಇಂಗ್ಲೀಷ್ ಮೀಡಿಯಮ್ ಅಂತ ಮಾಡಿದ್ದಾರೆ.
ಆವಾಗ ಅವರಿಗೆಲ್ಲ ಹಣ ಕೊಡಲಿಕ್ಕೆ. ಈಗ ನಮ್ಮ ಸರಕಾರದಿಂದಲೇ ನಮಗೆ ಇದು 1ನೇ ತರಗತಿಗೆ ಮತ್ತು 2ನೇ ತರಗತಿಗೆ ಇಂಗ್ಲೀಷ್ ಮೀಡಿಯಂ ಬಂದಿದೆ. ಇದಕ್ಕಾಗಿ ನಾನು ನಮ್ಮ ಶಾಲೆಯ ಪರವಾಗಿ ನಾನು ನಮ್ಮ ಇಲಾಖಾ ವತಿಗೆ ಮತ್ತು ನಮ್ಮ ಶಾಸಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ ಸರ್. ಮೇಡಮ್, ಮತ್ತೆ ಈಗ ವಾಪಸ್ ಆರಂಭವಾಗಿರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯ ಇವರು ಈ ಮುಂಜಾಗ್ರತೆ ಕ್ರಮವನ್ನು ತಗೊಂಡಿದ್ದೀರಿ? ಮಕ್ಕಳನ್ನು ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೇನೋ? ನಮ್ಮಲ್ಲಿ ಈಗ ನಮಗೆ ಇಲಾಖಾ ನಿಯಮದಂತೆ ನಮಗೆ 10 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಆದರೆ ಮಕ್ಕಳು 9ವರೆಗೆ ಬರ್ತಾರೆ. 9ವರೆಗೆ ಬಂದ ನಂತರ ನಾವು ಅವರನ್ನು ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತೇವೆ. ನಂತರ ಅವರನ್ನು ಅಂತರದಲ್ಲಿ ಇಟ್ಟುಕೊಂಡು ನಾವು ಲೈನ್ ಮಾಡಿಕೊಂಡು ಅವರನ್ನು ಕ್ಲಾಸಿಗೆ ಕರ್ಕೊಂಡು ಹೋಗ್ತೇವೆ. ಮತ್ತು ಮಾಸ್ಕ್ ಎಲ್ಲ ಯಾವಾಗಲೂ ಮಕ್ಕಳು ಧರಿಸ್ಕೊಂಡು ಬರ್ತಾರೆ. ಮತ್ತು ಮನೆಯಿಂದಲೇ ಇದು ಬಿಸಿ ನೀರು ಎಲ್ಲ ತರಲಿಕ್ಕೆ ಹೇಳ್ತೇವೆ. ಇಲ್ಲಿ ನಮ್ಮ ಅಡಿಗೆಯವರು ಸಹ ಇದ್ದಾರೆ, ಅವರು ಸಹ ಬಿಸಿ ನೀರೆಲ್ಲ ಮಾಡಿಡ್ತಾರೆ. ಈಗ ನೀವು ಇಷ್ಟು ದಿನ ಬಂದಿತ್ತು, ನಿಮ್ಮ ಅಭಿಪ್ರಾಯ ಏನು? ಮಕ್ಕಳಿಗೆ ಮೊದಲೇ ಶಾಲೆ ಆರಂಭ ಮಾಡಬೇಕಿತ್ತಾ, ಅಲ್ಲ ಸ್ವಲ್ಪ ಲೇಟ್ ಆಯಿತಾ, ಅಥವಾ ಮೊದಲಿನ ಮಕ್ಕಳು ಈಗ ಮಕ್ಕಳನ್ನ ಏನಾದರೂ ಬದಲಾವಣೆ ಮೇಲೆ ಕಾಣ್ತಾ ಇದೆಯಾ? ಬದಲಾವಣೆ ಏನಿಲ್ಲ. ಬದಲಾವಣೆ ಅಂದರೆ ಈಗ ನಮಗೆ ಮಕ್ಕಳು ಶಾಲೆಗೆ ಬರುವುದೇ ನನಗೆ ಒಂದು ಖುಷಿ ಕಾಣಿಸ್ತಾ ಉಂಟು. ಮತ್ತು ನಮ್ಮ ನಿಯಮದ ಪ್ರಕಾರ ನಮಗೆ ಎಲ್ಲಿ ಸಹ ಶಾಲೆ ಸ್ಟಾರ್ಟ್ ಆಗಲಿಲ್ಲಲ್ಲ, ಹಾಗೆ ನಮಗೆ ಒಂದು ಆಗಬೇಕು ಅಂತ ಇತ್ತು ನಮಗೆ ಸಹ. ಆದರೆ ನಮಗೆ ಮಕ್ಕಳನ್ನು ಬನ್ನಿ ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲಲ್ಲ ನಮಗೆ, ಆ ಥರ ಆಗಿದೆ ಸರ್. ಹಾಗಾಗಿ ಎಲ್ಲರಿಗೆ ಸಹ ಈಗ ಶಾಲೆ ಪ್ರಾರಂಭವಾಗಿ ನಮಗೆ ಸಹ ಟೀಚರ್ಸ್ನವರಿಗೆ ಸಹ ಎಲ್ಲ ಬಹಳ ಖುಷಿ ಅಂತ ಅನಿಸ್ತಾ ಉಂಟು. ಈಗ ತನ್ಮಯ್ ಎಂತ ಮಾಡಿದ್ರು ರಜೆಯಲ್ಲೆಲ್ಲ? ರಜೆಯಲ್ಲಿ ಮತ್ತೆ ಊರಿಗೆ ಹೋಗಿದ್ದು. ಎಲ್ಲಿ ಊರು ನಿಂದು? ಅಮರಾವತಿ. ಅಮರಾವತಿಯಾ? ಇಲ್ಲಿ ಎಲ್ಲಿ ಇರುವುದು ನೀವು? ಇಲ್ಲಿ ಪಂಜಿಮುಗೆರೆ. ಪಂಜಿಮಗೆರೆ ಇರುವುದಾ? ಅಮರಾವತಿ ಅಲ್ಲಿ ಎಂತ ಮಳೆ ಎಲ್ಲ ಉಂಟು ಊರಲ್ಲಿ? ಹಾಂ, ಮಳೆ ಇತ್ತು ಈ ಸಲ, ಜೋರು ಮಳೆ. ಅಲ್ಲಿ ಯಾರ ಮನೆಗೆ ಹೋಗಿದ್ದು? ಅಜ್ಜಿ ಮನೆಗೆ? ಹಾಂ. ಅಲ್ಲಿ ಎಂತ ಆಟ ಆಡಿದ? ಇಲ್ಲ, ಮತ್ತೆ ಮನೆಯಲ್ಲಿ ಅಪ್ಪ ಒಂದು ಸೈಕಲ್ ತೆಕ್ಕೊಟ್ಟಿದ್ರು, ಅದನ್ನು ಆಟ ಆಡ್ತಿದ್ದೆ. ಒಬ್ಬನೇ ಆಟ ಆಡಿದ? ಬೇರೆ ಬೇರೆ ಆಟ ಆಡಲಿಕ್ಕೆ ಜನ ಯಾರಿಲ್ಲ ನಿಮಗೆ? ಅಮ್ಮ ಪಾಪನ ಅಪ್ಪ ಪಾಪನ? ಅಪ್ಪನ ಅಮ್ಮ ಇಬ್ಬರು ಪಾಪನ? ಇಲ್ಲಿ ವಾಪಸ್ ಈಗ ಶಾಲೆ ಎಲ್ಲ ಸ್ಟಾರ್ಟ್ ಆಗಿದೆ, ವಾಪಸ್ ಬಂದಿದೆಯಲ್ಲ, ಖುಷಿ ಆಯ್ತಾ ನಿಮಗೆ? ಎಲ್ಲ ಖುಷಿ ಆಯ್ತು. ಇಲ್ಲಿ ಖುಷಿ ಆಗ್ತದಾ? ಇಲ್ಲಿ ಯಾರು ನಿಮ್ಮ ಫ್ರೆಂಡ್? ಯಾರು ಫ್ರೆಂಡ್? ಇವನ್ ಅಲ್ಲಿದ್ದಾನ. ದೂರ ಕೂರಿಸಿದಾರೆ ಅವರನ್ನು? ಆಟ ಆಡಿದ ಮನೆಯಲ್ಲಿ. ಎಂತ ಆಟ ಆಡಿದ ಮನೆಯಲ್ಲಿ? ಆಟ ಆಡಿದ್ರು ಗ್ರೌಂಡಲ್ಲಿ. ಗ್ರೌಂಡಲ್ಲಿ ಆಟ ಆಡಿದ? ಯಾರೆಲ್ಲ ಫ್ರೆಂಡ್ ಇದ್ದಾರೆ? ಹಾಂ. ಇಲ್ಲಿ ಶಾಲೆ ಎಲ್ಲ ಸ್ಟಾರ್ಟ್ ಆಗಿ ಖುಷಿ ಆಯ್ತಾ ಇವರಿಗೆ? ಹಾಂ. ಎಂತ ಖುಷಿ ಆಯ್ತು? ಶಾಲೆ ಆಟ ಶೋಕ ಆಗ್ತದೆ. ಶೋಕ ಆಗ್ತದೆ? ಹಾಂ. ಮನೆಯಲ್ಲಿ ಎಂತ ಶೋಕ ಆಗುವುದಿಲ್ಲ? ಎಂತಾಗಿ ಆಗಲ್ಲ. ಮನೆಯಲ್ಲಿ ಅಂತ ಅಮ್ಮ ಬೈತಾರ ಆಟ ಆಡಿದ್ರೆ? ಹಾಂ. ನಿಮಗೆ ಎಂತ ರಜೆಯಲ್ಲೆಲ್ಲ ನೋಟ್ಸ್ ಎಲ್ಲ ಕೊಟ್ಟಿದ್ರ ಬರೀಲಿಕ್ಕೆ? ಬರ್ತದೆ. ಬರ್ದಿದ್ಯಾ? ಅದು ಎಂತ ಮಾಡಲಿಲ್ಲ ಅಲ್ಲ, ಆಟ ಆಡಿದ್ಯಾ? ಬರ್ತೇನೆ. ಬರ್ದಿದ್ಯಾ? ಹಾಂ. ಮತ್ತೆ ಈಗ ಎಲ್ಲಿ ಮನೆಯಲ್ಲಿ ನೀವು? ಮನೆಯಲ್ಲಿ ಟಿವಿ ನೋಡ್ತೀನಿ. ಟಿವಿ ನೋಡುದು? ಎಂತ ನೋಡು ಟಿವಿಯಲ್ಲಿ? ಗೊಂಬೆ ಚಿಂಟು ನೋಡುದಾ? ಹಾಂ. ಹಾಂ. ಮತ್ತೆ ಬೇರೆ ಏನಿಲ್ಲ, ಚಿಂಟು ನೋಡ್ರು. ಈಗ ವಾಪಸ್ ಶಾಲೆ ಎಲ್ಲ ಸ್ಟಾರ್ಟ್ ಆಗಿ ಬಾರಿ ಖುಷಿ ಈಗ? ಹಾಂ. ತುಂಬ ದಿನ ರಜೆ ಇತ್ತಲ್ಲ, ರಜೆಯಲ್ಲೆಲ್ಲ ಎಂತ ಮಾಡಿದೆ? ಎಂತ ಆಡಿದೆ? ನೆಂಟರ ಮನೆಗೆಲ್ಲ ಹೋಗ್ಲಿಲ್ಲ ನೀನು? ನೆಂಟರ ಮನೆಗೆಲ್ಲ ಹೋಗ್ಲಿಲ್ಲ? ಇಲ್ಲ, ಮನೆಯಲ್ಲಿ ಇದ್ದೇನೆ. ಮನೆಯಲ್ಲೇ ಮಾಡಿ ಎಂತ ಮಾಡು? ಮನೆಯಲ್ಲಿ ಆಟ ಆಡ್ತೀನಿ. ಉಜೈಫ್. ಎಂತ ಮಾಡಿದ್ರು ರಜೆಯಲ್ಲೆಲ್ಲ? ರಜೆಯಲ್ಲಿ ಆಟ ಆಡಿದ್ವಿ. ಎಲ್ಲಿ ಆಟ ಆಡಿದ್ರು? ಮನೆಯಲ್ಲಿ ಅಲ್ಲ, ಗ್ರೌಂಡಲ್ಲಿ. ಗ್ರೌಂಡಲ್ಲಿ? ಯಾರು ನಿನ್ನ ಫ್ರೆಂಡ್ಸ್ ಯಾರೊಟ್ಟಿಗೆ ಆಟ ಆಡಿದ್ರು? ಕ್ರಿಕೆಟ್ ಆಡುದ? ಎಂತ ಆಟ ಆಡಿದ್ರು ರಜೆಯಲ್ಲಿ? ಕ್ರಿಕೆಟ್. ಮತ್ತೆ ಇದು ಈಗ ಶಾಲೆ ಎಲ್ಲ ಸ್ಟಾರ್ಟ್ ಆಗಿದೆಲ್ಲ, ಖುಷಿ ಆಯ್ತಾ ನಿಮಗೆ? ಶಾಲೆಯಲ್ಲಿ ಚಂದನ ಅಲ್ಲ ಮನೆಯಲ್ಲಿ ರಾಜ ಚಂದನ? ಶಾಲೆಯಲ್ಲಿ ಸಿಮ್ರಾ. ಎಂತ ಮಾಡಿದ್ರು ರಜೆಯಲ್ಲಿ ಸಿಮ್ರಾ? ಆಟ ಆಡಿದ? ಮತ್ತೆ ಫುಲ್ಲು ಬರ್ತಾ ಇದೆ ರಜೆಯಲ್ಲಿ. ಮತ್ತೆ ಶಾಲೆ ಆರಂಭವಾಗಿರುವಂಥ ಖುಷಿ ಮಕ್ಕಳಲ್ಲಿ ಎಷ್ಟು ಕಾಣ್ತಿದೆಯೋ ಅದರ ದುಪ್ಪಟ್ಟು ಇಲ್ಲಿ ಅಧ್ಯಾಪಕರಲ್ಲಿ ಕಾಣ್ತಿರುವಂಥದ್ದು. ನಾವು ಈ ಮಕ್ಕಳ ಮತ್ತೆ ಶಾಲೆ ಆರಂಭವಾದ ಖುಷಿ ಮಕ್ಕಳಲ್ಲಿ ಹೇಗಿದೆ ಅಂತೆಲ್ಲ ಕೇಳ್ಕೊಂಡು ಬಂದ್ವಿ. ಈಗ ಅಧ್ಯಾಪಕರಲ್ಲಿ ಯಾವ ರೀತಿ ಖುಷಿ ಇದೆ ಅಂತ ಕೇಳ್ಕೊಂಬೋಣ. ಮೇಡಮ್, ಮತ್ತೆ ಶಾಲೆ ಆರಂಭವಾಗಿರೋ ದೊಡ್ಡ ಒಂದು ಗ್ಯಾಪ್, ಲಾಂಗ್ ಬ್ಯಾಕ್ನ ಬಳಿಕ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಯಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ಯಾವ ರೀತಿಯ ಖುಷಿ ಆಗ್ತಿದೆ ನಿಮಗೆ? ಸಂತೋಷ ನಮಗೆ ಹೇಳಲಿಕ್ಕೇನೆ ಆಗ್ತಾ ಇಲ್ಲ. ಯಾಕಂದರೆ ನಿನ್ನೆ ಸಣ್ಣ ಮಕ್ಕಳು 1ರಿಂದ 5ನೇ ತರಗತಿಯ ಮಕ್ಕಳನ್ನು ನಾವು ಅವರಿಗೆ ಒಂದು ಹೂ ಕೊಟ್ಟು ಮತ್ತು ಒಂದು ಸಂತೋಷದಿಂದ ಬರುವ ಹಾಗೆ, ಯಾಕೆಂದರೆ ಇಷ್ಟರವರೆಗೆ ಮನೆಯಲ್ಲಿಯೇ ಇದ್ದು ಶಾಲೆಯ ಒಂದು ಹೊಸ ಸನ್ನಿವೇಶಕ್ಕೆ ಅವರು ಒಗ್ಗಿಕೊಳ್ಬೇಕು. ಯಾಕಂದರೆ 1ನೇ ಮಕ್ಕಳು ನಾವು ನೋಡಲೇ ಇಲ್ಲ, 1 ಮತ್ತು 2ನೇ ಮಕ್ಕಳನ್ನು ನಾವೇ ನೋಡಲಿಲ್ಲ. ಯಾಕಂದರೆ ಏನಿದ್ರು ಆನ್ಲೈನ್. ಈಗ ಅವರು ಬರ್ತಾ ಇರೋದು ಮೊದಲು ನಮಗೆ ಈ ಶಾಲೆ ಒಳೆಯ ತರಗತಿಯ ಒಳಗೆ ಅವರನ್ನು ಬರಮಾಡಿಕೊಂಡು ಈ ಸಂತಸದಾಯಕ ಕಲಿಕೆ ಇಲ್ಲಿ ಆಗ್ತಾ ಇದೆ. ಅದನ್ನು ಅವರು ಒಪ್ಪಿಕೊಳ್ಬೇಕು ಮಕ್ಕಳು ಕೂಡ. ಯಾಕಂದರೆ ಆ ಶಾಲೆಗೆ ಬರಬೇಕು, ಶಾಲೆ ಇರಬೇಕು, ನಮ್ಮೊಂದಿಗೆ ಆ ಮಕ್ಕಳು ನಿನ್ನೆ ನಾವು ಬಂದ ಖುಷಿ ನೋಡಿದರೆ ನಮಗೆ ಎಷ್ಟು ಖುಷಿ. ಅಂದರೆ 1.5 ವರ್ಷದಿಂದ ನಾವು ಆ ಮಕ್ಕಳ ಆಗಮನವನ್ನು ಬಯಸ್ತಾ ಇದ್ದೆವು. ನಿನ್ನೆ ಬಂದಾಗ ನಮ್ಮ ಎಲ್ಲ ಶಿಕ್ಷಕರಿಗೆ
ತುಂಬ ಖುಷಿ, ಮಕ್ಕಳು ನಮ್ಮ ಹತ್ತಿರ ಇದ್ದಾರಲ್ಲ ಅಂತ ಆವಾಗ ನೋಡ್ಲಿಕ್ಕೆ. ಈಗ ಮತ್ತೆ ಸುಮಾರು ಸಮಯದ ನಂತರ ಶಾಲೆಗಳು ಆರಂಭ, ಮಕ್ಕಳಲ್ಲಿ ಯಾವ ರೀತಿಯ ಹುರುಪು, ಮಕ್ಕಳಲ್ಲಿ ಸಂತೋಷ ಯಾವ ರೀತಿ ಇದೆ? ಮಕ್ಕಳಿಗೆ ತುಂಬ ಸಂತೋಷ, ಯಾಕೆಂದರೆ ನಾವು ಇಷ್ಟರವರೆಗೆ ಆನ್ಲೈನ್ ಏನಿದ್ರು ಅವರವರಷ್ಟಕ್ಕೇ ಇರ್ತಾ ಇದ್ರು. ಈಗ ನಮಗೆ ಆ ಮಕ್ಕಳು ಯಾವ ಚಟುವಟಿಕೆಯಲ್ಲಿದ್ದಾರೆ, ಯಾವುದರಲ್ಲಿ ಅವರಿಗೆ ಇಂಟ್ರೆಸ್ಟ್ ಉಂಟು ಅದನ್ನೊಂದು ನೋಡುವ ಒಂದು ಭಾಗ್ಯ, ಕಣ್ಣಾರೆ ನೋಡುವ ಭಾಗ್ಯ. ಟಿ ವಿಯಲ್ಲಿ ನಾವು ಆನ್ಲೈನಲ್ಲಿ ಅಲ್ಲಿ ಪೇರೆಂಟ್ಸ್ ಎಲ್ಲ ಇರುತ್ತಾರೆ, ಅವ್ರು ಏನು ಮಾಡ್ತಾರೆ ಅದಷ್ಟು. ಇಲ್ಲಿ ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನೀಗ ನಮಗೆ ಕಂಡುಕೊಳ್ಳಿಕ್ಕೆ ತುಂಬ ಒಂದು ಉತ್ತಮವಾದ ಅವಕಾಶ ಇದೆ. ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಸುಮಾರು ಕೋವಿಡ್ ನಿಯಮಾವಳಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ನೀವು ಕೈಗೊಂಡಿದ್ದೀರಿ? ಅವರು ಬರುವಾಗಲೇ ನಾವು ಅಲ್ಲಿ ಸ್ಯಾನಿಟೈಸರ್ ಮಾಡಿಕೊಂಡು ಮಕ್ಕಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೇವೆ, ಗೊತ್ತಾಗ್ತದಲ್ಲ. ಆ ನಂತರ ಮಕ್ಕಳನ್ನು ಕ್ರಮ ಪ್ರಕಾರ ಒಳಗೆ ಬಿಟ್ಟು ಅವರಿಗೆ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಆ ಮಕ್ಕಳು ಆ ಮಾಸ್ಕ್, ಮೇಯ್ನಾಗಿ ಮಾಸ್ಕ್ ಹಾಕಿಕೊಂಡಿರುವ ಹಾಗೆ ಮೊದಲು ಮಾಡಿದ್ದೇವೆ. ಯಾಕಂದರೆ ಈಗ ನಮ್ಮ ಮಕ್ಕಳಿಗೆ ಕಲಿಕೆ ಮಾಡ್ತಾ ಇಲ್ಲ, ನಾವು ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೇವೆ. ಯಾಕಂದರೆ ಮಕ್ಕಳು ಸ್ವಚ್ಛತೆಯಿಂದ ಇದ್ದರೆ ಮಾತ್ರ ಅವರು ಅಲ್ಲಿ ಕಲಿಕೆ ಮುಂದುವರಿಲಿಕ್ಕೆ ಸಾಧ್ಯ, ಬೇರೆ ಏನು ಮಾಡಲಿಕ್ಕೆ. ಹಾಗಾಗಿ ಈಗ ಮಾಡುವ ಮೊದಲ ಕೆಲಸ ನಮ್ಮದು ಸ್ವಚ್ಛತೆ, ಮಕ್ಕಳಿಗೆ ಅದರ ಅರಿವು ಮೂಡಿಸ್ತಾ ಇದ್ದೇವೆ. ಕೊರೋನಾ ಬಂದಿದೆ, ಕೊರೋನಾದಿಂದ ಈ ರೀತಿ ಆಗಿದೆ, ಇನ್ನು ಆಗದ ಹಾಗೆ ನಾವು ಹೇಗೆ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಎನ್ನುವಂಥ. ಅದು ಫಾತಿಮಾ. ಎಂತ ಮಾಡಿದ್ರು ರಜೆಯಲ್ಲಿ? ರಜೆಯಲ್ಲಿ ಆಟ ಆಡಿದ್ದು. ಎಂತ ಆಟ ಆಡಿದ್ರು? ಆಟ ಸಾಮಾನಲ್ಲಿ. ಆಟ ಸಹ ಒಬ್ಬಳೇ ಆಟ ಆಡುದು, ಇಲ್ಲ ಮನೆ ಜನ ಇದ್ರು ಆಟ ಆಡುದು? ಅಲ್ಲ, ನಾವು ಒಬ್ಬಳೇ. ಒಬ್ಬಳೇ ಆಟ ಆಡುದ? ಪುಟ್ಟ ಪಾಪ ಎಲ್ಲ ಇಲ್ಲ ಮನೆಯಲ್ಲಿ ಆಟ ಆಡಲಿಕ್ಕೆ? ಯಾರಿಲ್ಲ? ಈಗ ಹತ್ತಿರ ಮನೆಯವರು ಯಾರಿಲ್ಲ? ಎಲ್ಲಿ ಮನೆಯಲ್ಲಿ? ಎಮಿಶೆಟ್ ಕಾಲೇಜ್. ಎಮಿಶೆಟ್ ಕಾಲೇಜ್ ಹತ್ರ. ರಜೆಯಲ್ಲಿ ಎಷ್ಟು ಗಂಟೆಗೆ ಹೇಳುದು ನೀನು ಬೆಳಿಗ್ಗೆ? 10 ಗಂಟೆ ಎಲ್ಲ ಆಗ್ತದೆ ಅಂತಲ್ಲ. ಈಗ ಶಾಲೆಗೆ ಬೇಗ ಹೇಳ್ಬೇಕಲ್ಲ? ಹೌದಾ? ಎಂತ ತಿಂದದ್ದು ಬೆಳಿಗ್ಗೆ? ಬೆಳಗ್ಗೆ ದೋಸೆ. ಈಗ ನಿಮಗೆ ಶಾಲೆಯಲ್ಲಿ ಚಂದನ ಅಲ್ಲ ಮನೆಯಲ್ಲಿ ಚಂದ ಆಗ್ತಿತ್ತು? ಶಾಲೆಯಲ್ಲಿ ಚಂದ ಆಗ್ತದೆ. ಈಗ ನಿನ್ನಲ್ಲಿ ಫ್ರೆಂಡ್ ಯಾರು ಶಾಲೆಯಲ್ಲಿ? ಅವಳ ಹೆಸರು ಎಂತ? ತಸ್ಲೀಮಾ. ಅವಳು ನನ್ನ ಫ್ರೆಂಡಾ? ಅವಳು ಪಾಪನಿಗೆ? ಪಾಪನವಳು? ಈಗ ಅವಳು ಸಿಕ್ಕಿದ ಬಾರಿ ಖುಷಿ ಆಗಿದೆ ಅದಲ್ಲ? ಅದು ಅಲ್ಲೆಲ್ಲಿ ರಜೆಯಲ್ಲಿ ಹೋಗಿದ್ದ? ಇದ್ದದ ರಜೆಯಲ್ಲಿ? ಸಾತ್ವಿಕ್. ಎಂತ ಮಾಡಿದ ರಜೆಯಲ್ಲಿ? ರಜೆಯಲ್ಲಿ ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ಎಲ್ಲಿ ಅಜ್ಜಿ ಮನೆ? ಮೇರಿಲ್. ಮೇರಿಲಲ್ಲ? ಈಗ ಶಾಲೆ ಎಲ್ಲ ಸ್ಟಾರ್ಟ್ ಆಗಿ ಖುಷಿ ಆಗ್ತುಂಟಾ? ಎಲ್ಲ ಫ್ರೆಂಡ್ ಎಲ್ಲ ಸಿಕ್ಕಿದ್ದಾರೆ ನಿಮಗೆ? ಮನೆಯಲ್ಲಿ ಚಂದ ಇಲ್ಲ ಶಾಲೆಯಲ್ಲಿ ಚಂದನ? ಶಾಲೆಯಲ್ಲಿ ಶಾಲೆಯಲ್ಲಿ ಖುಷಿ ಆಗ್ತದ? ಮನೆಯಲ್ಲಿ? ಮನೆ ಶಾಂತಿನಗರ. ದೂರ ಅಲ್ಲ, ಇಲ್ಲಿ ಹತ್ರ. ಇಲ್ಲಿ ಹತ್ರ ಇದೆ ಅಲ್ಲಿ. ಈಗ ರಜೆಯಲ್ಲೆಲ್ಲ ಎಷ್ಟು ಗಂಟೆಗೆ ಹೇಳ್ತಿದ್ದ ನೀವು ಬೆಳಿಗ್ಗೆ? ಬೆಳಿಗ್ಗೆನೆ ಬರ್ತದೆ. ಅಲ್ಲ, ಬೆಳಿಗ್ಗೆ ಈಗ ರಜೆಯಲ್ಲೆಲ್ಲ ಎಷ್ಟು ಗಂಟೆಗೆ ಹೇಳ್ತಿದ್ದ ಬೆಳಿಗ್ಗೆ? ಹೇಳುದು ಎಷ್ಟು ಗಂಟೆ? ಬೇಗ ಹೇಳ್ತೀಯಲ್ಲ? 10, 12, 11, 8, 4. ಈಗ ಶಾಲೆ ಸ್ಟಾರ್ಟ್ ಆಗಿ ಎಷ್ಟು ಗಂಟೆಗೆ ಹೇಳಿ? ಬೇಗ ಹೇಳ್ಬೇಕಲ್ಲ? ಗೊತ್ತಿದ್ದ 7 ಗಂಟೆಯಲ್ಲಿ ಹಾಕಿದ್ದೀವಿ. ಅಂದ ದಾದ ತಿಂಗಳ ಬಲ್ಬಲ್ ಹಾಕಿದ್ರು ದಾದ ತಿಂಡಿ ತಿಂಡಿ ಪೂರಿ ಯಾರು? ಅಮ್ಮ ಪಾಪನ ಅಪ್ಪ ಪಾಪನ? ಅಪ್ಪ ಪಾಪನ. ಈಗ ಶಾಲೆಯಲ್ಲಿ ಟೀಚರ್ ಪಾಪನ ಅಲ್ಲ ಮನೆಯಲ್ಲಿ ಅಮ್ಮ ಪಾಪನ? ಟೀಚರ್ ಪಾಪನ? ಅಲ್ಲ, ಅಮ್ಮನ ಪಾಪನ. ನಿನ್ನೆಯಿಂದ ಆರಂಭವಾಗಿರೋದು ಯಾವ ರೀತಿ ಖುಷಿ ಆಗ್ತಿದೆ ನಿಮಗೆ? ಮಕ್ಕಳ ಮುಖ ನೋಡಿಯೇ ಒಂಥರ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಮಗು ಶಾಲೆಗೆ ಬಂದು ಕಲಿಯುವುದೇ ಒಂದು ಶಿಕ್ಷಣ, ಮನೆಯಲ್ಲಿ ಕಲಿಯುವುದೇ ಬೇರೆ. ಅವರು ಮಕ್ಕಳ ಜೊತೆಯಲ್ಲಿ ಕೂಡಿಕೊಂಡು ಮಕ್ಕಳಲ್ಲಿ ಒಬ್ಬ ಮಗು ಇನ್ನೊಬ್ಬ ಮಗುವಿಗೆ ಹೆಲ್ಪ್ ಮಾಡುವಾಗ ಎಲ್ಲ ಇನ್ನೊಬ್ಬ ಮಗುವಿನ ಹತ್ರ ಒಂದು ಸಹಾಯ ಮಾಡುವಾಗ ಅವರಿಗೆ ಒಂಥರದ ಖುಷಿ. ನನ್ನದೇ ಪ್ರಾಯದ ಮಗು ಇನ್ನೊಂದು ಉಂಟು ಅಂತ ಹೇಳಿ ಮಗುವಿಗೆ ಒಂದು ಖುಷಿ ಆಗ್ತದೆ. ಮನೆಯಲ್ಲಿ ಅವರು ಅಪ್ಪ ಅಮ್ಮ ಅಕ್ಕ ಅಣ್ಣ ಅವರೊಟ್ಟಿಗೆ ಕಲಿಬೇಕಲ್ಲದೆ ಶಾಲೆಯಲ್ಲಿ ಆದರೆ ಅವರದ್ದೇ ಪ್ರಾಯದ ಇನ್ನೊಂದು ಮಗುವಿನೊಟ್ಟಿಗೆ ಅವರು ಕಲಿತಾರೆ. ಆದ್ದರಿಂದ ಮಗುವಿನಲ್ಲಿ ಸಂತೋಷದಿಂದ ಕಲೀಲಿಕ್ಕೆ ಇದೊಂದು ಆಸ್ಪದ ಆಗ್ತದೆ. ಈಗ ಕೋವಿಡ್ ಬರಲು ಮುಂಚೆ ಬೇರೆ ರೀತಿ, ಈಗ ನಾವು ಮಾಸ್ಕ್ ಹಾಕಬೇಕು, ಸಾಮಾಜಿಕ ಅಂತರ, ಅದು ಇದು ಯಾವ ರೀತಿಯಾಗಿ ಆ ಕ್ರಮವನ್ನು ಕೈಗೊಳ್ತಿದ್ದೀರಾ ಶಾಲೆಯಲ್ಲಿ? ಮಾಸ್ಕ್ ಹಾಕಬೇಕು ಅಂತೇಳಿ ನಮಗೆ ನಿಯಮವೇ ಉಂಟು, ಮಾಸ್ಕ್ ಹಾಕ್ತಾರೆ ಮಕ್ಕಳು. ಆದರೆ ಅಂತರವನ್ನು ಕಾಯ್ತೇವೆ ನಾವು. ಯಾಕಂತ ಹೇಳಿದರೆ ಒಬ್ಬ ಮಗು ಇನ್ನೊಂದು ಮಗುವಿಗೆ ಮುಟ್ಟುವ ಹಾಗೆ ಇಲ್ಲ. ಮಕ್ಕಳು ಚೆಂದ ಮಾಡಿ ಅದನ್ನು ಪಾಲಿಸ್ತಾರೆ, ಮಾಸ್ಕ್ ಹಾಕ್ತಾರೆ, ಇನ್ನೊಬ್ಬ ಮಗುವನ್ನು ಮುಟ್ಟುವುದಿಲ್ಲ, ಮತ್ತು ಅಂತರವನ್ನು ಕಾಯ್ದುಕೊಳ್ತಾರೆ. ಒಟ್ಟಿಗೆ ಹೇಳುವುದಾದರೆ ಸಂತೋಷದಾಯಕ ಕಲಿಕೆ ಶಾಲೆಯಲ್ಲಿ ಆಗ್ತದೆ. ಸುಮಾರು ದಿನಗಳ ನಂತರ ಮನೆಯಲ್ಲೇ ಅವರು ಆಟ ಆಡಿ ಮನೆಯ ಸಂಭ್ರಮ, ಮನೆಯ ವಾತಾವರಣದಲ್ಲಿ ಇದ್ದು ಇಲ್ಲಿ ಬಂದಾಗ ಮಕ್ಕಳ ಹುರುಪು ಯಾವ ರೀತಿ, ಅವರ ಸಂಭ್ರಮ, ಅವರ ಖುಷಿ ಯಾವ ರೀತಿ ಕಾಣ್ತಾ ಇದೆ ನಿಮಗೆ? ಮನೆಯಲ್ಲಿ ಅವರವರ ಅಪ್ಪ ಅಮ್ಮ ಅಕ್ಕ ಅಣ್ಣನೊಟ್ಟಿಗೆ ಇರ್ತಾರೆ. ಇಲ್ಲಿ ಹಲವಾರು ಮಕ್ಕಳ ಜೊತೆ ಅವರು ಕೂಡಿಕೊಂಡು ಸಂತೋಷದಿಂದ ಕಲಿತಾರೆ.
ಒಂದು ಮಗುವಿನ ಪ್ರಾಯದಷ್ಟೇ ಇನ್ನೊಂದು ಮಗು ಇದೆ. ಆದ ಕಾರಣ ಅವರಿಗೆ ಒಂದು ಹತ್ತಿರದ ಸಂಬಂಧ ಎಂಬ ಹಾಗೆ ಅವರದ್ದೇ ತಮ್ಮಂದಿರು, ಅಣ್ಣ ತಮ್ಮಂದಿರ ಹಾಗೆ. ಕೆಲವು ಮಕ್ಕಳು ಹುಡುಗರೊಂದಿಗೆ ಯಾವುದೇ ಭೇದ ಭಾವ ಇಲ್ಲದೆ ಸಂತೋಷದಿಂದ ಕಳೀಲಿಕ್ಕೆ ಇದೊಂದು ಆಸ್ಪದ ಆಗ್ತದೆ. ಮತ್ತು ಎಲ್ಲ ಸರ್ಕಾರಿ ಶಾಲೆಗಳು ನಾವು ಕಂಪೇರ್ ಮಾಡಿದರೆ ಪಂಜಮಗಿರಿ ಶಾಲೆ ಒಂದು ವಿಶೇಷವಾಗಿರುವಂಥ ಲಾಸ್ಟ್ ಟೈಮು ಆ ಪೇಂಟಿಂಗ್ ಮೂಲಕ ಕೂಡ ಹೆಸರಾಗಿರುವಂಥದ್ದು, ಮತ್ತು ಶಾಸಕರು ಕೂಡ ದತ್ತು ತೆಗೆದುಕೊಂಡಿರುವ ಒಂದು ಶಾಲೆ. ಅಭಿವೃದ್ಧಿಯಲ್ಲಿ ಪಥದಲ್ಲಿ ಸಾಗ್ತಾ ಇರುವ ಒಂದು ಇಂಗ್ಲೀಷ್ ಮೀಡಿಯಂ ಕೂಡ ಆರಂಭವಾಗಿರುವಂಥ ಈ ಸಲ ಅಡ್ಮಿಷನ್ ಹೇಗಿದೆ? ಅಡ್ಮಿಷನ್ ನಮಗೆ ಕಳೆದ ಸಲ 1ನೇಯಲ್ಲಿ 52 ಮಕ್ಕಳಿದ್ದರು. ಈ ಸಲ ಈಗಾಗಲೇ 71 ಮಕ್ಕಳಿದ್ದಾರೆ. ಪುನಃ ಇವತ್ತು ಒಂದು TCಗೆ ಒಂದು ಪೇರೆಂಟ್ಸ್ ಬರೆದುಕೊಂಡು ಹೋಗಿದ್ದಾರೆ. ಹಾಗೆ ಇನ್ನೂ ಬರುವಂತಹ ಒಂದು ನಮಗೆ ಚಾನ್ಸ್ ಇದೆ. ಇಂಗ್ಲೀಷ್ ಮೀಡಿಯಂ ಆದ ಕಾರಣ ಹೆಚ್ಚಿನ ಮಕ್ಕಳು ನಮಗೆ ಇಲ್ಲಿ ದಾಖಲಾತಿ ಆಗುವಂತಹ ಒಂದು ಆಸ್ಪದ ಇದೆ. ಮತ್ತೆ ಒಂದು ಹೇಳಬೇಕಾದ್ರೆ ಯಾವ ಶಾಲೆಯಲ್ಲಿ ಮಗುವಿಗೆ ನವಿಲಿನ ಕುಣಿತ ಎಲ್ಲ ನೋಡಲಿಕ್ಕೆ ಸಿಗುವುದಿಲ್ಲ. ನಮ್ಮ ಸ್ಟೇಜಿನ ಮೇಲೆಯೇ ಬಂದು ನವಿಲುಗಳು ಕುಣಿತಾ ಇವೆ. ಅದೊಂದು ಮಕ್ಕಳಿಗೆ ನೋಡಲಿಕ್ಕೆ ಚಂದ. ನಮ್ಮ ರಾಷ್ಟ್ರಪಕ್ಷಿ ನವಿಲು ಆದ ಕಾರಣ ಮಕ್ಕಳಿಗೆ ಭಾರಿ ಒಂದು ಖುಷಿ. ಅದೊಂದು ನವಿಲು ಕುಣಿದ ಹಾಗೆ ಮಕ್ಕಳು ಸಹ ಕುಣಿತಾರೆ ಇಲ್ಲಿ, ಅದೊಂದು ಖುಷಿ. ಅಂದರೆ ಈ ಮಕ್ಕಳು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಶಾಲೆಯಲ್ಲಿ ಇರ್ತಾರೆ? ಬೆಳಿಗ್ಗೆ 9:15 9:45ರಿಂದ ಮಧ್ಯಾಹ್ನ 12:15 ಗಂಟೆಯವರೆಗೆ. ಹಾಗೆ 11 ಗಂಟೆಗೆ ಅವರಿಗೆ ಲೀಜರ್ ಪ್ಲೇಡ್ ಇದೆ. ಅದರಲ್ಲಿ ಮನೆಯಿಂದ ಅವರು ಏನಾದರೂ ಸ್ವಲ್ಪ ತಿಂಡಿ ತಂದು ಅದನ್ನು ತಿಂತಾರೆ. ಹಾಗೆ ರಿಸರ್ಚ್ಗೆ ಹೋಗುವಂಥದ್ದು, ಚಟುವಟಿಕೆ ಮಾಡುವಂಥದ್ದು, ಶಾಲೆಯ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾರೆ ಮಕ್ಕಳು. ಶಾಲೆಯಲ್ಲಿ ಒಂದು ಶಿಸ್ತನ್ನು ಕಲಿತುಕೊಳ್ತಾರೆ. ಮನೆಯಲ್ಲಿ ಅವರಿಗೆ ಅಂಥ ಸಂದರ್ಭ ಸಿಗುವುದಿಲ್ಲ. ಮನೆಯಲ್ಲಿ ತಂದೆ ತಾಯಿ ಸ್ವಲ್ಪ ಕೊಂಡಾಟ ಮಾಡಿ ಎಲ್ಲ ಇರ್ತಾರೆ. ಶಾಲೆಯಲ್ಲಿ ಟೀಚರ ಪ್ರೀತಿ ಅವರಿಗೆ, ಟೀಚರ್ ಅವರಿಗೆ ಅಮ್ಮ. ಹಾಗೆ ನನ್ನಲ್ಲಿ ಒಳ್ಳೆ ಇದರಿಂದ ಇದ್ದಾರೆ ಮಕ್ಕಳು, ಪ್ರೀತಿಯಿಂದ ಇದ್ದಾರೆ. ಎಲ್ಲ ಮಕ್ಕಳನ್ನು ನಾನು ಈಗಾಗಲೇ ಸ್ಟಡಿ ಮಾಡಿದ್ದೇನೆ.